ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದಿರಾ ಗಾಂಧಿ ಪುಣ್ಯತಿಥಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆಯಿತು। ಕಾಂಗ್ರೆಸ್ ಮುಖಂಡರು ಇಂದಿರಾ ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು। ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಬಿ ರಾಮನಾಥ್ ರೈ ಅವರು ಈ ದೇಶದ ಸಂವಿಧಾನಗಳ ಪರಿಚ್ಛೇದಗಳ ರಕ್ಷಣೆಯ ದೃಷ್ಟಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ। ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಈ ದೇಶದ ಸಾರ್ವಭೌಮತೆಯ ರಕ್ಷಣೆಗೆ ಏನಾದರೂ ಕಾರ್ಯಕ್ರಮ ಹಾಕಿಕೊಂಡಿದ್ರೆ ಅದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಒಬ್ಬರು ಇದ್ರು ಅನ್ನೋದನ್ನ ಸಂಘ ಪರಿವಾರದವರು ಮರೆಯಬಾರದು ಅಂತ ಹೇಳಿದ್ರು। ರಕ್ಷಣೆಯ ದೃಷ್ಟಿಯನ್ನು ನೋಡಿದಾಗ ವಲ್ಲಭಾಯಿ ಪಟೇಲ್ ಗೃಹ ಸಚಿವರಾಗಿದ್ರು, ಈಗ ಶಾ ಯಾವ ಸ್ಥಾನದಲ್ಲಿದ್ದಾರೆ ಆ ಸ್ಥಾನದಲ್ಲಿ ವಲ್ಲಭಾಯಿ ಪಟೇಲ್ ಇದ್ರು। ಏನಾದ್ರೂ ತೀರ್ಮಾನಗಳು ಆಗಿದ್ರೆ ಅದು ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಈ ದೇಶ ಸಾರ್ವಭೌಮತೆ ರಕ್ಷಣೆಯ ಕಾರ್ಯಕ್ರಮಕ್ಕೆ ಏನಾದ್ರೂ ಕಾರ್ಯಕ್ರಮ ಹಾಕಿದ್ರೆ ಅದಕ್ಕೆ ವಲ್ಲಭಾಯಿ ಪಟೇಲ್ ಒಬ್ರು ಇದ್ರು ಅಂತ ಹೇಳುವುದನ್ನ ಬಹುಶಃ ಸಂಘ ಪರಿವಾರ ಮರೆಯಬಾರದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಈ ದೇಶದ ಸಂವಿಧಾನದ ಪರಿಚ್ಛೇದಗಳ ರಕ್ಷಣೆಯ ದೃಷ್ಟಿಯನ್ನು ನೋಡಿದಾಗ ವಲ್ಲಭಾಯಿ ಪಟೇಲ್ ಗೃಹ ಸಚಿವರಾಗಿದ್ರು, ಈಗ ಶಾ ಯಾವ ಸ್ಥಾನದಲ್ಲಿದ್ದಾರೆ ಆ ಸ್ಥಾನದಲ್ಲಿ ವಲ್ಲಭಾಯಿ ಪಟೇಲ್ ಇದ್ರು। ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ಶಾರ್ಲೆಟ್ ಪಿಂಟೋ ಸೇರಿದಂತೆ ಹಿರಿಯ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು।